ಯಾವುದೇ ರೀತಿಯ ವಿಘ್ನಗಳು ಅಡ್ಡಾಟಂಕಗಳು ಸಮಸ್ಯೆ ಎಲ್ಲ ಪರಿಹಾರ ಮಾಡಿ ಜನರಿಂದ ಇನ್ನೂ ಬೇಕಾದಂಥ ಇದು 100 ಕೆಜಿ ಅಂದಾಜು ಅದಕ್ಕೆ ಉಪಕಂಶಕ್ಕೆ ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿ ಬರುವಾಗ ಮಹಾಲಿಂಗೇಶ್ವರ ಅನುಗ್ರಹ ಮಾಡಿ ಹಾಗೆ ಶಾಸಕರು ಮಾಡತಕ್ಕಂತಹ ಒಳ್ಳೆಯ ಕಾರ್ಯಕ್ಕೆ ಸಪರಿವಾರ ಸಮೇತ ಮಹಾಲಿಂಗೇಶ್ವರ ಅನುಗ್ರಹ ಮಹಿಷಮರ್ಜಿ ಅಂತ ಅದೇ ರೀತಿಯಾಗಿ ದೇವರ ಸಂಪೂರ್ಣ ಅನುಗ್ರಹ ಸಿಕ್ಕಿ ಎಲ್ಲ ಕಾರ್ಯಕ್ಕೆ ರಕ್ಷೆಯನ್ನು ಕೊಟ್ಟು ಕಾಪಾಡತಕ್ಕಂತಹ ಮಹಾಲಿಂಗೇಶ್ವರ. ಒಂದೇ ಬಾಕ್ಸ ಒಂದೇ ಬಾಕ್ಸ್ ಉಂಟು. ಈಗ ಬಂದಿರೋದ್ರಲ್ಲಿ ಸೇರಿ ಮೋಸ ಅದರಲ್ಲಿ ಕೆಲವು ಐಟಮ್ಗಳನ್ನ ಯೂಸ್ ಮಾಡ್ತಾರೆ. ಯಾರು ಮಾಡಿಕೊಟ್ಟರು ಬಂದದಂತೆ ಅಂದರೆ ಅದೇ ಮಾಡಿಕೊಟ್ಟದ ಅಲ್ಲ ನೀವು ಮತ್ತೆ ಪರ್ಚೇಸ್ ಮಾಡಿ ಹಿಂದೆ ಇದು ಅಷ್ಟಮಗಳ 5 ಲಕ್ಷದ ಕಬಡ್ಡಿಯನ್ನು ಪರ್ಚೇಸ್ ಮಾಡಿ ಅದರಲ್ಲಿ ಅದನ್ನೆಲ್ಲ ಒಳಗಡೆ ಯೂಸ್ ಆಗ್ತದೆ. ಅಲ್ಲ 3 kg 3,015 3 kg ನಾವು ಅದು ಒಳಗಡೆ ಯೂಸ್ ಆಗ್ತದೆ. ಅದರ ಅನುಪಯುಕ್ತ ಕೂಡ ಇದೆ. ಅನುಪಯುಕ್ತ ಅದು ಅದರೊಳಗೆ ಯೂಸ್ ಆಗ್ತಿರೋದು ಇದೆ. 2 kg 895. ಇದು 3 kg 418 ಇದೆ. ಇದು ಒಳಗೆ ತಂದೆ ಅದಕ್ಕೆ ಅದರಲ್ಲಿ ಯೂಸ್ ಆಗೋದಿಲ್ಲ. ಸಪ್ರೇಟ್ ಮಾಡಿ ಯೂಸ್ ಆಗೋದು ಇದಕ್ಕೆ ಹಾಕಿ ಮಾಡ್ಬೋದಲ್ಲ. ಬೇಸಿಗೆ ಲೆಕ್ಕ ಕೊಟ್ಟರೆ ಆಯ್ತಲ್ಲ. ನೋಡಿ ಇದೆಂಥದ್ದು 6 kg ಅದು ಅಲ್ಲಿ ಇರೋದು 6 kg ಯೂಸ್ ಆಗೋದು. ಈ 3 kg 418 ಗ್ರಾಮಲ್ಲಿ ಇದೆಲ್ಲಿದೆ ಕಮ್ಮಿ ಆಗ್ತದೆ. ಜಾಯಿನ್ ಮಾಡಬೇಕಲ್ಲ. ಅದರಲ್ಲಿ ಬಂಗಾರ ಇದೆಯಾ? ಬಳಕೆ ಆಗುವ ಬಂಗಾರ ಇದೆಯಾ? ಎಷ್ಟಿದೆ? ಬೇಡ ತೆಗಿಬೇಕಲ್ಲ. ಬನ್ನಿ ಮತ್ತೆ ಅದಕ್ಕೆ ಇನ್ನೊಂದು ಯಾರು ಬರುತ್ತೆ? ಕನಕಾಭಿಷೇಕ ಮಾಡ್ತಾರೆ. ತೂಕ ಮಾಡಬೇಕಾ? ಗೌರ್ಮೆಂಟ್ ಅಪ್ರೂವಲ್ ಅಲ್ಲ ಈಗ ಇದನ್ನು ಸೇಮ್ ಬಂಗಾರದಲ್ಲಿ ಮಾಡಿದ್ರೆ ಎಷ್ಟು ಕೆ ಜಿ? 10 kg 6 kg ಇದೆಲ್ಲ 4 kg ಅದರಲ್ಲಿ 3 kg ಚಿಲ್ಲರೆ ಇದೆ. ಹಳೆ ಸರಗಳೆಲ್ಲ ತೆಗಿಬೇಕು, ಹೊಸ ಸರಗಳೆಲ್ಲ ಹಾಕುವ. ಹಳೆ ಸರಗಳೆಲ್ಲ ಇಟ್ಕೊಂಡು ಪರಾತಿ ಬುಜ್ಜಿಲಿ ಸರಗಳು ಇಟ್ಕೊಂಡು ಅದನ್ನೇ ಹಾಕಬೇಕಲ್ಲ. ಅದನ್ನೆಲ್ಲ ಕರಗಿಸಿ ದೊಡ್ಡದೊಂದು ಚಂದ ಮಾಡಿದ್ರೆ ಚಂದ ಇರ್ತದೆ. ಇದು ಒಂದು ನೂಲು ಥರ ಒಂದು ಹಾಕೊಂಡು ಎಣ್ಣೆಗಳೊಂದು ನೂಲು ಅದು ರಿಪೇರಿ ಮಾಡೋದು ಅದು ಪೂರ ಕರಗಿಸೋದು. ಈ ಸಲ ಮಾಡಿ ದೊಡ್ಡದು ಮಾಡೋದು. ಚೆಕ್ ಮಾಡ್ತೀರಾ? ಹಾಗೆಲ್ಲ ಮಾಡಿ ತಗೊಳ್ಳಿಲ್ಲ. ಬೇರೆ ಎಷ್ಟು ಬೇಕ್ರಿ? 28.38 ಅದರಲ್ಲಿ ಎಷ್ಟು ಬರ್ತಿದೆ? 235 ಪ್ಲಾಸ್ಟಿಕ್ ಸರಿ ಇದೆ.
ಚೈನ್ ಮಾತ್ರ ಎಷ್ಟು ಅದನ್ನೇ 7.7 ಗ್ರಾಮ್ ಬರ್ತಿಲ್ಲ ಅದರಲ್ಲಿ ಅಂತ ಬರ್ತಿಲ್ಲ 331 331 ಬರ್ತಾರ ಮಾಡಿ ಇದಕ್ಕೆ ಪ್ಲಾಸ್ಟಿಕ್ ಮಾಡೋದು ಕಳಿಸಿಲ್ಲ ಹೋಗಿಲ್ಲ ಅಲ್ಲಿ ಯಾರಾದಿದ್ರೆ ಆಟೋದಲ್ಲಿ ತಗೊಂಡಿಲ್ಲ ನಿಮ್ಮಲ್ಲಿ ಫೋನ್ ಮಾಡಿ ಅಮ್ಮನಿಗೆ ಒಂದು ತಂದು ಈಗ ಇದು ಆಯ್ತು ಹಾಗೆ ಇದ್ರೆ ಹೇಗೆ ಲೆಕ್ಕ ಯಾವುದು ವ್ಯಾಲ್ಯೂಷನ್ ಆಗಿದೆ ಇದು ಆಗಿದೆ ಇದು 2012 ಇದ್ದಿತ್ತಲ್ಲ ನಂತರ ಅದರಲ್ಲಿ ಎಷ್ಟು ಗ್ರಾಮು ಯೂಸ್ ಮಾಡಲಿಕ್ಕೆ ಬೇಕು ಅಂತ ಸಪ್ರೇಟ್ ಇರ್ಬೋದು ಬಾಕಿ ದಳಗಳಿಗೆ ಸಪ್ರೇಟ್ ಇಡುವ ಸೇರಿಸಲ್ಲ ಸಪ್ರೇಟ್ ಇಡುವ ಮತ್ತು ಮೇಲೆ ಅವರು ಕಳಿಸಿ ಪರ್ಮಿಷನ್ ತಗೊಂಡು ಎಲ್ಲ ಕಳಿಸುವ ಸುಮ್ಮನೆ ಇಟ್ಕೊಂಡು ಏನು ಮಾಡ್ತೀವಿ ಕರೆಕ್ಟ್ ಇರ್ತದೆ ಅಲ್ಲಿಗೆ 45 ಗ್ರಾಮ್ ಮೊತ್ತ 3.4 ಇದೆ 1 ಕೆಜಿ 62 621 22 ಅದರಲ್ಲಿ ಬರ್ತೀವಿ ನೋಡಿ ಚಿಕನ್ 14 1 ಕೆಜಿ 591 ಇದು ಅದು ಪ್ಲಾಸ್ಟಿಕ್ ತೆಗಿಟ್ಟು 500 ಅದಕ್ಕೆ ಕೊಡಿ ಅದಕ್ಕೆ ಅದಕ್ಕೆ ತೆಗಿಬೇಡಿವ್ರೆ ಹಾಕಿದ್ದೆಲ್ಲ ಆಗಿದೆ ಫೈನ್ ಮಾತ್ರ ಕೊಡಿ ಇದನ್ನು ಅದಕ್ಕೆ ಇದು ಬಂಗಾರ ಇದರಲ್ಲಿ ಬರ್ದು ಎಷ್ಟು ಸರಿ ಇದೆ ಲಾಕ್ ಇತ್ತು ಲಾಕ್ ಮಾಡಿ ಬಂದ್ ಮಾಡಿ
ಅದಾಯ್ತು ಹಾಗೆ ಮಾಡಿದೆ. ಇನ್ನೂರ 30 ಅದನ್ನು ಬಡದೆ ಎಷ್ಟು ನೋಡಿ. 235 ಇದೆ ಅದನ್ನು ನೋಡಿದ್ವಿ. 80 ಗ್ರಾಮ್ ಚೈನಿಗಳಿಗೆಲ್ಲ ಲೆಕ್ಕ ಇದೆಯಾ? ನಾನು ಹೇಳಿದ್ದೆ ಈ ಚೈನಿಗಳು ಕರೆಕ್ಟ್ ಮಾಡಿ ಮಾಡ್ಬೋದಲ್ಲ. ಅದರಿಂದ ಹೀಗೆ ಬಂದು ಇದಕ್ಕೆ ಬೇಕಾಗುವ ಡಿಸೈನ್ ಮಾಡ್ಬೋದು. ಎಷ್ಟು ಬಂಗಾರಿದೆ ಸ್ವಲ್ಪ ಹಾಕಿ ಚಂದ ಮಾಡಿ ಮಾಡ್ಬೋದು. ಇದೆಲ್ಲ ಈಗೆಲ್ಲ ಯಾವಾಗ ನಾನು ನೋಡಿದ್ರೆ ಈಗ ಅದರಿಂದ ಎಷ್ಟು ಇದಾಗಿದೆ ಅಂತ ಲೆಸ್ ಮಾಡಿದೆ ಅಂತ 4,000 ಲೆಸ್ ಮಾಡಿ. 4,000 ಲೆಸ್ ಮಾಡಿ ಅದು ಎಷ್ಟಾಗ್ತದೆ ಅದು ಕವಚದ ಒಂದು ನಾವು ಇದಕ್ಕೆ ತಗೊಂಡು ಹೋಗಿ ಇದರಲ್ಲಿ ಇದ್ದ ಇಂಥಗಳನ್ನೆಲ್ಲ ತೆಗೆಯಿಲ್ಲ. ಮತ್ತು ಅದಕ್ಕೆ ಬಂಗಾರ ಬೇಕಿದ್ರೆ ಫಸ್ಟ್ ನಾವು ಡಿಸೈನ್ ಮಾಡಿ ಸಪ್ರೇಟ್ ತೆಗಿಲಿಕ್ಕೆ ಕೊಡಿ. ಅದನ್ನು ಸಪ್ರೇಟ್ ಮಾಡಿ ಇದಕ್ಕೆ ಮಾಡುವ ದೇವ್ರು ಈ ಕಡೆ ಎಲ್ಲ ಚೈನ್ಗಳನ್ನೆಲ್ಲ ತೆಗೆದು ಮತ್ತೆ ಬಿಟ್ಟು ಲೆಕ್ಕ ಮಾಡಿ ಇದನ್ನು ಮುಗಿಸಿ ಇದು ಗೋಲ್ಡ ಎಸ್ಟಿಮೇಟ್ ಮಾಡ್ತೀನಿ. ನಾನು ಇನ್ನೊಂದು ಹೇಳೋದು ಬಂಗಾರ
ಅಲಂಕಾರ ಹೂವಿನ. ಫಾರ್ಮೇಟ್ ಇದೇ ಬೇಕು, ಇದೇ ಬೇಕು, ಅದೇ ಚಂದ ಚಂದ ಮತ್ತೆ ತೆಗೆದು ಬೇಕಾದ್ರೆ ಮಾಡಿ ತಗೊಳ್ಳಿ. ಹೇಗೆ ಮಾಡುದು ಇಂಥದ್ದನ್ನೇ ಮಾಡಿದರೆ ಅದು ಮಾಡಿ. ಇವತ್ತು ಮಹಾಲಿಂಗೇಶ್ವರ ದೇವರ ಈ ಸುಮಾರು 24 ವರ್ಷದಿಂದಂಥ ಬಂಗಾರದ ಏನು ಇಲ್ಲಿ ಲಾಕರ್ನಲ್ಲಿ ಇಟ್ಟಿತ್ತು ಅದನ್ನು ಓಪನ್ ಮಾಡಿ ಅದನ್ನು ತೆಗೆಯುವಂಥ ಕೆಲಸವನ್ನು ಮಾಡಿದ್ದೇವೆ. ನಾವು ಈ ಹಿಂದೆ ಹೇಳಿದ ಹಾಗೆ ಏನೆಲ್ಲ ಇಲ್ಲಿ ಭಕ್ತಾದಿಗಳು ಅರ್ಪಿಸಿದಂಥ ಬಂಗಾರ ಇದೆ ಅದನ್ನು ಮಹಾಲಿಂಗೇಶ್ವರನಿಗೆ ಕವಚ ರೂಪದಲ್ಲಿ ಒಪ್ಪಿಸಬೇಕು ಅಂತ ನಮ್ಮ ಕಲ್ಪನೆಗಳು ಇದೆ. ಇವತ್ತು ನಾವು ಅದನ್ನೆಲ್ಲ ಹೊರಗೆ ತೆಗೆಯುವಂಥ ಕೆಲಸವನ್ನು ಅಧಿಕಾರಿಗಳು ರೆಕಾರ್ಡಿಂಗ್ ಮಾಡುವ ಮುಖಾಂತರ, ಪಬ್ಲಿಕ್ ನೋಟಿಸ್ ಕೊಡುವ ಮುಖಾಂತರ ಅದನ್ನು ಎಲ್ಲರ ಸಮ್ಮುಖದಲ್ಲಿ ಅದನ್ನು ಹೊರಗೆ ತೆಗೆಯುವಂಥ ಕೆಲಸವನ್ನು ಮಾಡಿದ್ದೇವೆ. ದೇವರ ನಿತ್ಯದ ಕೆಲಸಗಳಿಗೆ ಇಟ್ಟಂಥ ಬಂಗಾರವನ್ನು ಬಿಟ್ಟು ಸುಮಾರು 6 kgಯಷ್ಟು ಬಂಗಾರ ನಮ್ಮ ಹತ್ರ ಈಗ ನಮಗೆ ಇಲ್ಲಿ ಸಿಕ್ಕಿದೆ. ರೆಕಾರ್ಡಿನಲ್ಲಿಯೂ ಇದೆ, ಅದು ನಮ್ಮ ಕಸ್ಟಡಿಯಲ್ಲಿ, ದೇವಸ್ಥಾನದ ಕಸ್ಟಡಿಯಲ್ಲಿ 6 kgಯಷ್ಟು ಬಂಗಾರ ಇದೆ. ಆನಂತರ ದೇವರನ್ನು ತಗೊಂಡೋಗುವಂಥ ಅಟ್ಟೆ, ಅದರಲ್ಲೂ ಕೂಡ ಚಿಕ್ಕ ಚಿಕ್ಕ ಚೈನುಗಳಿದೆ, ಸರಿಯಾದ ಹಳೆಯ ಬಂಗಾರಗಳಿದೆ, ಅದು ರಿಪೇರಿಗೆ ಬಂದಿದೆ. ಅದರಲ್ಲಿರುವಂಥ ಹೂಗಳೆಲ್ಲ ವರ್ಷಂಪತಿ ರಿಪೇರಿ ಮಾಡುವಂಥದ್ದು. ಅದಕ್ಕೆ ಅದನ್ನು ಕೂಡ ತೆಗೆದು ಅದಕ್ಕೆ ಹೊಸ ಬಂಗಾರವನ್ನು ಪೋಣಿಸುವಂಥ ಕೆಲಸಕ್ಕೆ ಕೂಡ ನಾವು ಈಗ ಮುಂದಿನ ಇದಕ್ಕೆ ಕೆಲಸಗಳನ್ನು ಮಾಡ್ತೀವಿ. ನಮಗೆ ಇನ್ನೊಂದು ಸುಮಾರು 10 kgನಷ್ಟು ಬಂಗಾರದ ಅವಶ್ಯಕತೆ ಇದೆ. ಮಹಾಲಿಂಗೇಶ್ವರ ದೇವರಿಗೆ ಒಂದು ಕಡೆಯಿಂದ ಕವಚ ಮಾಡುವಂಥದ್ದು, ಒಂದು ಕಡೆ ಅಟ್ಟೆಗೆ ಪೋಣಿಕೆಗೆ ಬೇಕಾಗುವಂಥ ಬಂಗಾರದ 10 kg ಬಂಗಾರದಷ್ಟು ಅವಶ್ಯಕತೆ ಇದೆ. ಈಗ ಏನು ಬಂಗಾರ ಇದೆ ಅದನ್ನು ನಾವು ಸರ್ಕಾರಕ್ಕೆ ಬರೆದು ಅದನ್ನು ಮೆಲ್ಟ್ ಮಾಡಲಿಕ್ಕೆ ಕೊಡಲಿಕ್ಕೆ ಅನುಮತಿಗೆ ಬರೀತೇವೆ. ಅನುಮತಿ ಬಂದ ಕೂಡಲೇ ಅದಕ್ಕೆ ಯಾವ ರೀತಿಯ ವ್ಯವಸ್ಥೆಗಳು ಆಗಬೇಕು ಆ ರೀತಿಯಲ್ಲಿ ಒಂದು ಅಂದಾಜು ಮಾಡಿ ಭಕ್ತಾದಿಗಳ ಸ್ಪಂದನೆಯನ್ನು ನೋಡಿ ನಾವು ನಿಮ್ಮ ಮೂಲಕ ಭಕ್ತಾದಿಗಳಿಗೆ ವಿನಂತಿ ಮಾಡಿಕೊಳ್ಳುವಂಥದ್ದು ಮಹಾಲಿಂಗೇಶ್ವರ ದೇವರ ಬಂಗಾರದ ಕವಚಕ್ಕೆ ಯಾರೆಲ್ಲ ಬಂಗಾರ ದಾನಿ ಕೊಡ್ತಾರೆ ಅವರೆಲ್ಲ ಬಂದು ದೇವಸ್ಥಾನದ ಹುಂಡಿಗೆ ಹಾಕ್ಬೋದು. ಇಲ್ಲದಿದ್ದರೆ ಬಂಗಾರದ ಕಾಣಿಕೆ ಅಂತ ದೇವಸ್ಥಾನದಲ್ಲಿ ರಸೀದಿ ಮಾಡುವಂಥ ವ್ಯವಸ್ಥೆಯನ್ನು ನಾಳೆ ನಾಡಿನಿಂದ ಆರಂಭ ಮಾಡ್ತೇವೆ. ಆ ಮುಖಾಂತರ ದೇವರ ಕವಚಕ್ಕೆ ಮತ್ತು ದೇವರ ಉತ್ಸವ ಮೂರ್ತಿಯ ಅಟ್ಟಣಿಗೆಗೆ ಏನು ಬೇಕು ಅದಕ್ಕೂ ಕೂಡ ಬಂಗಾರವನ್ನು ಕೊಡುವಂಥ ಕೆಲಸ ಅವಕಾಶಗಳು ಇದೆ. ಇವಾಗಲೇ ಸುಮಾರು 5 ಲಕ್ಷದಷ್ಟು ಹಣವನ್ನು ಈಗ ಮೊನ್ನೆ ಒಬ್ಬರು ದುಬೈಯಿಂದ ಬಂದವರು 1 ಲಕ್ಷ ಕೊಟ್ಟಿದ್ದಾರೆ. ಇನ್ನು 2-3 ಜನ 1 ಗ್ರಾಮ್ ಬಂಗಾರಗಳು 1 ಪವನ್ ಬಂಗಾರಗಳನ್ನು ಈಗ ಬಂಗಾರವನ್ನು ಈಗಲೇ ಅನೌನ್ಸನ್ನು ಮಾಡಿದ್ದಾರೆ. ನಮ್ಮ ನಿರೀಕ್ಷೆ ಇದೆ ಸುಮಾರು 10 kg ಬಂಗಾರ ಬರ್ಬೋದು ಅಂತ. ಒಟ್ಟು ಮಹಾಲಿಂಗೇಶ್ವರ ದೇವರ ಮುಂದಿನ ಬ್ರಹ್ಮ ಕಳಶಕ್ಕೆ ಆಗುವಾಗ ಬಂಗಾರದ ಕವಚ ಆಗಬೇಕು. ದೇವರನ್ನು ತಗೊಂಡು ಹೋಗುವಂಥ ಅಟ್ಟಣಿಗೆ ಏನಿದೆ ಅದಕ್ಕೂ ಕೂಡ ಬಂಗಾರದ ಹೂ ಮತ್ತು ಅದರ ರಿಪೇರಿಗಳು ಆಗಬೇಕು, ಅದಕ್ಕೆ ಒಳ್ಳೆಯ ರೀತಿಯ ಬಂಗಾರಗಳು ಆಗಬೇಕು ಅನ್ನುವ ಕಲ್ಪನೆ ಇದೆ. ಭಕ್ತಾದಿಗಳ ಹತ್ರ ವಿನಂತಿ ಮಾಡಿಕೊಳ್ಳುವಂಥದ್ದು ಆದಷ್ಟು ಹೆಚ್ಚಿನ ನಮ್ಮ ಈ ಭಾಗದಲ್ಲಿದ್ದವರು, ಹೊರ ದೇಶದಲ್ಲಿದ್ದವರು, ಹೊರಗಡೆ ರಾಜ್ಯದಲ್ಲಿದ್ದವರು ತಮ್ಮ ಬಂಗಾರದ ಕಾಣಿಕೆಯನ್ನು ಮಹಾಲಿಂಗೇಶ್ವರನಿಗೆ ಕೊಡಬೇಕು. ಆ ಮೂಲಕ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತೀವಿ. 10 kg ಏನಿದೆ ಅದು ಪುಷ್ಪ ಕನ್ನಡಿ ಮತ್ತು ಕವಚಕ್ಕೆ ಸೇರಿ ಹೌದು ಹಾಕಾಗ್ತದೆ. 6 kg ಇಲ್ಲಿ ಇದೆಲ್ಲ 6 kgಯಲ್ಲಿ 1 kg ವೇಸ್ಟ್ ಹೋಗ್ಬೋದು. 5 kg ನಮಗೆ ಸಿಗ್ತದೆ, 5 kg ನೆಟ್ಟು ಸಿಗ್ಬೋದು. ಅದೊಂದು 10 kg 15 kgಯಲ್ಲಿ ಬೇಕಾದಷ್ಟು ಸಾಕು. 10 kg ಭಕ್ತಾದಿಗಳಿಂದ ನಾವು ಒಟ್ಟು 15 kg ಪ್ರಶ್ನೆಗಳಿದೆಯಾ? ಮುಖ ಕವಚಕ್ಕೆ ಅದಕ್ಕೆ ಮಾತ್ರ ಎಷ್ಟು ಬೇಕಾಗುವುದು ಅಂತ? ಅದಕ್ಕೆ ಈಗಲೇ 15 kg ಅಷ್ಟು ನಮ್ಮ ಅಂದಾಜು ಮಾಡಿದ್ದೀವಿ. ಮತ್ತು ಇಲ್ಲಿ 1 kg ಎಕ್ಸ್ಟ್ರಾ ಇದೆ, ಅದನ್ನೆಲ್ಲ ಸೇರಿಸಿ ಅಟ್ಟಣಿಗೆಲ್ಲ ಹಾಕಿ ಮಾಡ್ಬೋದು, ತೊಂದರೆ ಏನಿಲ್ಲ. ಅಥವಾ 15 kgಯಲ್ಲಿ ಎಲ್ಲ ಮಾಡ್ಬೋದು. ಜೀರ್ಣೋದ್ಧಾರ ಕಚೇರಿ ಉದ್ಘಾಟನೆ ಮಾಡಿದ ಮೇಲೆ ಎಷ್ಟು ಹಣ ಬಂದಿದೆ ಅದು ಲೆಕ್ಕಾಚಾರ ಆಗಬೇಕು, ಜಾತ್ರೆ ಕಳೆಯುತ್ತೆ ಅಷ್ಟೇ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳಿಂದ ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ,
ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ವೆಬ್ಸೈಟ್ www.vivekanandapuc.com.